ಎಂತ ಇಲ್ಲ ಇಲ್ಲ ಶರ್ಬತ್ ಮಾಡು ಬೇಡ ಹೋಯ್ ಗಿರ್ಜಕ ಶರ್ಬತ್ ಗಿರ್ಬತ್ ಎಂತ ಬೇಡ ಕುಡ್ದ ಬೊಂಡ ಕುಡ್ದಾಯ್ತು ಈಗ ಅಯ್ಯೋ ಚಾ ಬೊಂಡ ಕೆಲವು ಆಯ್ತು ನಮಸ್ಕಾರ ಹೋಯ್ ನಮಸ್ಕಾರ ಅಲ್ಲ ಅಲ್ಲಲ್ಲ ಅದಕ್ಕೆ ಕಡಿ ಮಾಡು ಈಗ ಅದ್ರ ಅವಂದು ನಮ್ಗೆ ಶೇಖರಣೆ ಕೊಟ್ಟು 100 ರೂಪಾಯಿ ಬರ್ದು ಬಿಡಿ ಅವ 50 ಸಲ ಫೋನ್ ಮಾಡ್ತಾವ ಹೋಯ್ 100 ಕೊಟ್ಟು ಬರ್ತೀವಿ ನಾನು 100 ಕೊಟ್ಟು ಬರ್ತೀವಿ ಕಸ ಕೊಡು 25 ಅದು ಹೇಳು ಅದು ನಾನು ಅಂತ ಹೇಳ್ತೇಕ ಇರ್ಲಿ ಹಂಗೆ ಇರ್ಲಿ ಮತ್ತೆ ನೀವು ಇದ್ ಲೆಕ್ಕ ಮಾಡ್ಬೇಡ ಎಷ್ಟಾಯ್ತು ಟೋಟಲ್ 2 ಸಾಕಿ ಟೋಟಲ್ ಮಾಡಿ ಟೋಟಲ್ ಲೆಕ್ಕ ಹಾಕುವ ಮತ್ತೀಗ ಹೋಯ್ ಕಲೆಕ್ಷನ್ ಹಬ್ಬ ಬಂತು ಹೌದಲ್ದ ನಮ್ ಸುರ ಆಯ್ತು ಹೋಯ್ ಚೌತಿ ಕಲೆಕ್ಷನ್ ಬೇಡ ಹಳೆ ಆಯ್ತು ಮೊನ್ನೆ ಮೀಟಿಂಗ್ ಅಲ್ಲ ಕಲೆಕ್ಷನ್ ಮಾಡೋದು ಬೇಡ ಎಲ್ಲ ಕೈದು ಹಾಕಿ ಮಾಡು ಅಂತ ಹೇಳ್ರಿ ಹೋಯ್ ನಾ ಹೇಳಿದೆ ಕೈದು ಹಾಕಿ ವ್ಯಾಪಾರ ಬೇಡ ಕಳ್ಸಲ್ಲ ನಮ್ದು 15,000 ರೂಪಾಯಿ ಜಡ್ಡಿ ಜಾರಿ ಹೋಯ್ತು ಮರ ಅಂದೆ ನಾನು ಹೋಯ್ ವ್ಯಾಪಾರ ಬೇಡ ಜಡ್ಡಿ ಸಹ ಮ್ಯಾಲೆ ಮಾಡ್ಕೊಂಬ ಜಾರು ವ್ಯಾಪಾರ ಬೇಡ ಅಂದೆ ಕಳ್ಸಲ್ಲ ಹಂಗೆ ಅದ್ದೆ ಇಲ್ಲಿ ಕಲೆಕ್ಷನ್ ಹೋಗ್ಬೇಡ ಯಾರ ಹತ್ರ ಬೇಡಕ್ಕೆ ಹೋಗ್ಬೇಡ ನಾವೆಲ್ಲ ಒಟ್ಟಾಕಿ 10 ಜನ ಒಟ್ಟಾಕಿ ಮಾಡು ಅಂದ್ ಹೋಯ್ ಕಡೆಗೆ ಇತ್ತೇ ಇಲ್ಲ ಮೆರವಣಿಗೆ ಆಗಿ ಗಣಪತಿ ಹಾಕ ಮೇಲೆ ಯಾರೂ ಇಲ್ಲ ಕೇಮ್ಗಿಲ್ಲ ನಮ್ದು 15,000 ರೂಪಾಯಿ ಆಯ್ತು ಹೋಯ್ ಫಸ್ಟ್ ಹಾಗೆ ಅಯ್ಯೋ ಆ ಟ್ಯಾಬ್ಲೋ ಮಾಡುವ ಈ ಟ್ಯಾಬ್ಲೋ ಮಾಡುವ ಮೆರವಣಿಗೆ ಹಾಗೆ ಮಾಡಬೇಕು ಅವ್ರನ್ನ ಕರೆಸ್ಬೇಕು ಬ್ಯಾಂಡ್ ಸೆಟ್ ಬೇಕು ಬ್ರಾಸ್ ಬ್ಯಾಂಡ್ ಬೇಕು ಡ್ಯಾನ್ಸ್ ಬೇಕು ಡ್ಯಾನ್ಸ್ ಗ್ರೂಪ್ ಮಾಡಿ ಆಯ್ತು ಎಲ್ಲ ಹೇಳೋದು ಸರಿ ಹೋಯ್ ಕಡೆಗೆ ಇತ್ತೇ ಇಲ್ಲ ಕಡೆ ಕೊಡೋ ಯಾರಿಲ್ಲ ನಿಮ್ಗೆ ಹೋಯ್ತಲ್ಲ ವಿಷಯ ನೀವು ಬಂದಿರಲ್ಲ ಮೀಟಿಂಗಿಗೆ ಅದೇ ಯಾರಾಗಲಿ ಅದು ಕಡೆಗೆ ಎಂತದಕ್ಕೆ ಹೋಯ್ತು ಹೋಯ್ ಅದಕ್ಕೆ ಈ ವರ್ಷ ಮೊನ್ನೆ ಮೀಟಿಂಗ್ ಆಯ್ತು ಮೀಟಿಂಗ್ ಹಾಕು ನಾವು ನಮ್ಮ ಹುಡುಗರಲ್ಲಿ ಇದ್ರು ಹೋಯ್ ಇವ್ರ ಹತ್ರ ಹೇಳ್ತೀವಿ ಗಣಿ ಕಷ್ಟ ರೋಡ್ ಇಲ್ಲ ಮನೆ ಬಾಗಿಲಿ ತಿರುಗುದಾ ರೋಡ್ ಇಲ್ಲ ನಾಯಿ ಕಚ್ಕೊಂಡು ರೋಡ್ ಇಲ್ಲ ತಲೆ ಬೀಸ್ ತಗೊಂಬಲ್ಲ ಇಂಜೆಕ್ಷನ್ ಮಸ್ತ್ ಇತ್ತು ಈಗ ನಾಯಿ ಓಡಿಸು ಕಲೆಕ್ಷನ್ ತಗೊಂಬ ಕಲೆಕ್ಷನ್ ಮಾಡ್ಕೊಳ್ಳಿ ಆಯ್ತಾ ಕಲೆಕ್ಷನ್ ಹೋಯ್ತು ಈಗ ಹೋಯ್ ನಿನ್ನೆ ಮೊನ್ನೆ 3 ದಿವಸ ಆಯ್ತು 9,000 ರೂಪಾಯಿ ಕಲೆಕ್ಷನ್ ಆಯ್ತು ಮಾಡ್ಲಿ ರೂಪಾಯಿ ಇಲ್ಲದೆ ಜನ ಮಸ್ತ್ ಐಡಿ ಕೊಡುದು ಮಾಡಿದ ಅಂತ ಈಗ ಕಳಿಸಲ್ಲ ಆ ಟ್ಯಾಬ್ಲೋ ಬಂತು ಅಯ್ಯೋ ಆ ಟ್ಯಾಬ್ಲೋಗೆ ಅಷ್ಟು ಕೊಟ್ಟಿದ್ದ ಕೇಳ್ರಿ ಹೋಯ್ ಆ ಟ್ಯಾಬ್ಲೋ ಅಷ್ಟು ಕೊಟ್ಟಕೊಂಡು ಮಂಗಳೂರಿನ ಟ್ಯಾಬ್ಲೋ ಬಪ್ಪದ ಆಯ್ತಾ ಗುಜ್ಜಾಡಿ ಮುಳ್ಳಿ ಕಟ್ಟಿ ಬಂದಲ್ಲ ಆಯ್ತಾ ಅಯ್ಯೋ ಕೃಷ್ಣಾರ್ಜುನ ಕಾಳಗ ಮಾಡುವ ಭೀಮರಥ ಹನುಮಂತನ ಆಂಜನೇಯ ಹೀಗೆ ನಿಂತ್ಕೊಂಡು ಬಿಲ್ ಬಾಣ ಹೊಡೆದು ಮಾಡೋದು ಹಳೆ ಆಯ್ತು ಒಬ್ರು ಹೋಯ್ ಮಾಡಿ ಫೋನ್ ಮಾಡಿ ಸ್ವಿಚ್ ಆಫ್ ಅಯ್ಯೋ ಮರ ಬಾವನಂಟಿಗೆ ಒಂಚೂರು ಜ್ವರ ಮರೆ ಮಸ್ತ್ ಸಿಕ್ತಿ 2,000 ಹೋಟ್ಲ ಮುಡ್ಸ್ತಿ ಅಂದ ಆ ಕೆಲಸ ಮಾಡ್ತಲ್ಲ ಮರ ನಾವ್ ಅದಕ್ಕೆ ಯಾರಾಗ್ಲಿ ಬೇಡ ಆ ವ್ಯಾಪಾರ ಬೇಡ ಅಂತ ಹೋಯ್ ಅದ ವರ್ಷ ಇಡೀ ಅಷ್ಟು ಈ ಸಲ 70 ರೂಪಾಯಿ ಕೊಡ್ತಾವ 70 ಕೊಟ್ರೆ ಅಲ್ಲಿ 70 ಕೊಟ್ಟು ತಗೊಂಬೇಡಿ ಅಲ್ಲೇ ಇರ್ಲಿ ಹೇಳಿ ಮಿನಿಮಮ್ 1,000 ರೂಪಾಯಿ ಹಾಕಿತ್ ಮರೆ ಬೇಕಾದ್ರೆ ಕೊಡ್ಲಿ ಅವ 100 ಮಾಡಿ ಅವ್ರಿಗೆ ವಾಪಸ್ ಕೊಟ್ಟೆ ಈಗ ಐಡಿ ನಮ್ಗಿನ್ ಜಾಸ್ತಿ ಐಡಿ ಇತ್ತು ಒಬ್ಬರು ನಮ್ಮ ಹುಡುಗರೆಲ್ಲ ಬಿಗಿದ್ರೆ ಮತ್ತೆ ಎಂತ ಹೋಯ್ತಾ ಕಲೆಕ್ಷನ್ ಮಾಡೋದು ಅಂತ ಹೋಯ್ ಕಲೆಕ್ಷನ್ ಮಾಡೋಕೆ ಎಲ್ಲ ಬಂದ್ರಡ್ಡಿಲ್ಲ 2 ದಿವಸ ಮುಂಚೆ ಹೇಳೋದಲ್ಲ ಹೋಯ್ ನಾಳೆ ಬೆಳಿಗ್ಗೆ 6-7 ಗಂಟೆಗೆ ಹೊಡೋದು ಸಾಯಂಕಾಲ 6 ಗಂಟೆ ಮಾಡೋದು ಅಂತ ಇಬ್ರು ಬೆಳಗ್ಗೆ ಮುಂಚೆ ಫೋನ್ ಮಾಡಿ ಸ್ವಿಚ್ ಆಫ್ ಯಾರು ನರಸಿಂಹಣ್ಣ ಮತ್ತೆ ರಾಮಚಂದ್ರಣ್ಣ ಇಬ್ರು ಸ್ವಿಚ್ ಆಫ್ ಈಗ ಕೇಂದ್ರ ಇತ್ತೇ ಇಲ್ಲ ನಂಗೆ ಒಂಚೂರು ಗಡಿಬಿಡಿ ಆಯ್ತು ಮಾರ ನಾನು ಅಲ್ಲಿ ಗುಜ್ಜಾಡಿ ಹೋದೆ ಅಂತ ಗುಜ್ಜಾಡಿ ಇಲ್ಲ ಹೋಯ್ ಹಾಗಾಗಿ ಕಲೆಕ್ಷನ್ ಮಾಡೋದು ಇತ್ತೇ ಇಲ್ಲ ಹೋರಾಟ ಮಾಡಿ ಅವ್ರು ಮಾಡ್ಕೋ ಹೋಯ್ ನನ್ನ ಈಗ ಹಬ್ಬದ ಕಲೆಕ್ಷನ್ ಮಾಡೋದು P-A-N pan Excuse me. What happened? May I help you? ನಡೆ ಬರ ನಿಮಗೆ ಯಾಕೆ ತೊಂದರೆ ಹೋಗ್ಲಿ ಬಿಡಿ ಹೇ ನೀವು ಕನ್ನಡದವರಾ ನಾನು ಕನ್ನಡದವಳೆ ಅಯ್ಯೋ ನೀವು ಕನ್ನಡದವರಾ ಅಂದ್ರೆ ನಮ್ಮವರು ನಮ್ ಸ್ವಂತವರು ನಿಮ್ಮ ಹತ್ರ ಅಲ್ದೆ ನನ್ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಪ್ಪ ಒಂದಾನೊಂದ್ ಕಾಲದಲ್ಲಿ ಏನಾಯ್ತು ಅಂತಂದ್ರೆ ನಾನು 5ನೇ ಕ್ಲಾಸಲ್ಲಿ ಮೇಡಮ್ಗೆ ಪ್ರೇಮ್ ಪತ್ರ ಬರ್ದೆ ಅಂತ ಹೇಳಿ ನಮ್ಮಪ್ಪ ಓದೋದನ್ನ ಬಿಡಿಸ್ಬಿಟ್ರು ನನಗೆ ಇಂಗ್ಲಿಷ್ ಓದಕ್ಕೆ ಬರೆಯಕ್ಕೆ ಬರಕ್ಕಿಲ್ಲ ಹೊಟ್ಟೆ ತುಂಬಾ ಹಸಿತಾ ಇದೆ ದುಡ್ಡಿದೆ ಹೋಟ್ಲಿದೆ ಇಲ್ಲಿ ತಿನ್ನಕ್ಕೆ ಏನೇನೇನೇನೋ ಇದೆ ಆದ್ರೆ ಅದನ್ನೆಲ್ಲ ಓದಿ ಹೇಳಿ ತರ್ಸ್ಕೊಂಡು ತಿನ್ನೋಷ್ಟು ಜ್ಞಾನ ಆ ಬ್ರಹ್ಮನ ನಡೆಲ್ ಬರ್ದಿಲ್ವೇ ಅಷ್ಟೇನಾ ಅದಕ್ಕೆ ಯಾಕೆ ಅಳ್ತೀರಾ ನೀವು ಲೈಫ್ ಅಂದ್ಮೇಲೆ 108 ಪ್ರಾಬ್ಲಮ್ಸ್ ಇರುತ್ತೆ ನೀವು ನನ್ನ ಟೇಬಲ್ಗೆ ಬಂದ್ಬಿಡಿ ನಿಮ್ಗೆ ಏನೇನ್ ಬೇಕೋ ನಾನು ಆರ್ಡರ್ ಮಾಡ್ತೀನಿ ಇಬ್ರು ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡಿ ಬನ್ನಿ ಆಹಾ ನೀವು ಕನ್ನಡದವ್ರು ಅಂದಾಗ್ಲೇ ಅನ್ಕೊಂಡೆ ನಿಮ್ ಮನ್ಸು ದೊಡ್ಡದಾಗಿರುತ್ತೆ ಅಂತ ಆದ್ರೆ
ಇಷ್ಟು ದೊಡ್ಡದಾಗಿರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಹೌ ಸ್ವೀಟ್. ಓಕೆ, ನಾನು ನಿಮ್ಗೀಗ ಮೆನು ಕಾರ್ಡ್ ಓದೋದನ್ನ ಹೇಳ್ಕೊಡ್ತೀನಿ. ಓಕೆನಾ? ಏನ್ ಓದಿದು? ಹಾ, ಇದೆ. ಪಿ ಹ್ಮ್. ಎ ಹಾ ಎನ್. ಹಾ, ಏನಾಗತ್ತೆ ಹೇಳಿ? ಫ್ಯಾನ್. ಅಯ್ಯೋ, ಇಲ್ಲಿ ಫ್ಯಾನ್ ತಿಂತಾರ? ಇಲ್ಲ, ಅದು ಫ್ಯಾನ್ ಅಲ್ಲ. PAN, ಪ್ಯಾನ್. ಫ್ಯಾನ್. ನೆಕ್ಸ್ಟ್ ಓದಿ. ಸಿ ಹಾ, ಎ ಹಾ, ಕೆ ಇ. ಹಾ. ಏನಾಯ್ತು? ಕಾಕೆ. ಕಾಕೆ ಅಲ್ಲ, ಅದು ಕೇಕ್. ಕೇಕ್. ಎರಡು ಸೇರಿದ್ರೆ ಪ್ಯಾನ್ ಕೇಕ್. ಪ್ಯಾನ್ ಕೇಕ್. ತಿಂತೀರಾ ನೀವು? ಓಕೆ. ಕಟ್ರೀನಾ, 2 pancakes please. Sure. ಹಾ, ಓಕೆ. ಮುಂದೆ ಓದಿ. ಬಿ ಇ ಜಿ. ಏನಾಯ್ತು ಹೇಳಿ? ವೆಗ್. ಅದು ವೆಗ್ ಅಲ್ಲ, ವೆಜ್. ಓ, ಪುಲ್ಚಾರು. ಓ, ನೀವ್ ವೆಜಿಟೇರಿಯನ್ನಾ? ಇಲ್ಲಪ್ಪ, ವೆಜ್ ತಿಂದ್ರೆ ಮನೇಲಿ ಬೈತಾರೆ. ಓಕೆ, ಇದನ್ನ ಓದಿ. ಬಿ ಹ್ಮ್, ಯು ಹ್ಮ್, ಆರ್. ಹ್ಮ್, ಬರ್. ಹ್ಮ್. ಜಿ ಇ ಆರ್. ಜರ್. ಬರ್ಜರ್. ಆಲ್ಮೋಸ್ಟ್ ಕರೆಕ್ಟ್. ಆದ್ರೆ ಅದು ಬರ್ಜರ್ ಅಲ್ಲ, ಬರ್ಗರ್. ಅದಕ್ಕೆ ರೀ ನನಗೆ ಇಂಗ್ಲಿಷ್ ಅಂದ್ರೇನೆ ಆಗಲ್ಲ. ಏನ್ ಲ್ಯಾಂಗ್ವೇಜ್ ರೀ ಇದು? ವೆಜ್ ಜಿಗೆ ಜಾ ಅಂತೀರ, ಬರ್ಗರ್ ಜಿಗೆ ಗಾ ಅಂತೀರ. ಈ ಭಾಷೆಗೊಂದು ಅರ್ಥ ಇದೆಯೇನ್ರಿ? ಯಾವಾಗ ಬೇಕಾದ್ರು ಎಲ್ ಬೇಕಾದ್ರು ಹೆಂಗ್ ಬೇಕಾದ್ರು ಚೇಂಜ್ ಆಗೋಗುತ್ತೆ. ಆದ್ರೆ ನಮ್ ಕನ್ನಡ ಹಂಗಲ್ಲ ನೋಡಿ. ನಾವು ಗಾನ ಗಾನೆ ಅಂತೀವಿ, ಜಾನ ಜಾನೆ. ಗಜಾ. ಆನೆ ನುಗ್ದಂಗ್ತಾವನ್ ಕಳ್ಳ. ಇನ್ನೊಂದು ವಿಷಯ ಗೊತ್ತಾ? ಏನು? ನಮ್ ಕನ್ನಡದವ್ರಿಗೆ ನಿಯತ್ ಜಾಸ್ತಿ ರೀ. ನಾವೆಲ್ಲೇ ಹೋದ್ರು ಒಂದೇ ಮಾತು, ಒಂದೇ ರೀತಿ. ವೆಲ್ ಸೆಡ್. ಹಾಯ್ ಮತ್ತೆ ಬರ್ಕ ಅಕ್ಕ ಏನ್ ನಿಮ್ಗೆ ಬರ್ಬೇಕು ಅಕ್ಕ ಅದು ಬತ್ತಾಮ ಹೋಯ್. ಆಯ್ತು ಆಯ್ತು. ಏ ಹೋಯ್ ಆಚೆ ಹೋಯ್. ಮತ್ತು ಹಾಯ್ ಕಲೆಕ್ಷನ್ ಮಾಡೋದಿತ್ತೆ ಇಲ್ಲಿ 10 ರೂಪಾಯಿ ಕೊಡೋರು ಇದ್ರು, 5 ರೂಪಾಯಿ ಕೊಡೋರಿಗೆ ಒಂದು ರಿಸೀಟ್ ಹರ್ಕೊಡು ಆಯ್ತಾ. ಮೊನ್ನೆ ಒಬ್ರು 5 ಕಾಲು ರೂಪಾಯಿ ಕೊಟ್ಟಿರ. ಆಯ್ ನಾವು ಹೇಳ್ದೆ ಕಾಣಿಕೆ ಡಬ್ಬಿಗೆ ಅಲ್ಲ ಮರ್ರೆ, ನಾವು ಚೌತಿ ಕಾರ್ಯಕ್ರಮ ಮಾಡ್ತಿತ್ತು, ಅದಕ್ಕೆ ಕಲೆಕ್ಷನ್ಗೆ ಬಂದೆ ಅಂದೆ. ಅವ್ರು ದೇವ್ರ ಡಬ್ಬಿ ಹಾಕ ಅಂತ 5 ಕಾಲು ತೆಗೆದಿಟ್ಟಿರ. ಆಯ್ತು, 5 ಕಾಲು ರಿಸೀಟ್ ಕೊಡಕತ್ತ. ಅಯ್ಯೋ ಮಗ, ನಮ್ಗೆ ಗೊತ್ತಿರಲಿಲ್ಲ, ನಾವು ಎಂತಕ್ಕೂ ದೇವಸ್ಥಾನದಲ್ಲಿ ಬಂದಿರೋ ಕಂಡಿತ್ತು, ಸ್ವಲ್ಪ ನಿಲ್ಲ ಮಗ ಕರಿತೇನ್ರಿ. ಮಗ ಸೀನು ಸೀನು ಅಂದ್ರೆ ಅವ್ರು ಒಳ್ಳೆ ಪುಡಿ ಹಾಕಿರೋ. ಸೀಂತ ಯಾರು ಬಂದ್ರು ಅವ್ರು ಎಂತ. ನೀವು ರೆಕೆಂಡ್ರಿ ಚೌತಿಯವ್ರು ರೆಕೆಂಡ್ರಿ ಕಡೆ 101 ರೂಪಾಯಿ ಕೊಟ್ರು. ಬಾಯಿ ಬಿಟ್ಟು ಹೇಳ್ತಿದ್ದೇ ಇಲ್ಲ, ಕಲೆಕ್ಷನ್ ಆಗ್ತಿಲ್ಲ. 5 ರೂಪಾಯಿ 10 ರೂಪಾಯಿ 7 ರೂಪಾಯಿ ತಕ ಅಂತ ಮಾಡೋದು. ಒಂದು ಕೆಂದಾಳೆ ಬೊಂಡಕ್ಕೆ 35 ರೂಪಾಯಿ ಆಯ್ತು. ಈಗ ಸಿಂಗಲ್ ಆಮ್ಲೆಟ್ ತಿಂಬ ಅಂತ ಹೇಳಿ 42 ರೂಪಾಯಿ ಆಯ್ತು ಈಗ. ಆಯ್ತಾ, ಬ್ರೆಡ್ ಹಾಕ್ರಿ ಆಯ್ತಾ. ಕಲೆಕ್ಷನ್ ಒಂದು ಹೋಟ್ಲು ಉಮ್ಮಕ್ಕೆ ಹೋಗೋದು 60-70 ರೂಪಾಯಿ ಈಗ. ಹೋಯ್ ಈಗ ಇಷ್ಟು ಜನ ನಮಗೆ ಬೆಳಗ್ಗೆ ಮುಂಚೆ ಚಾ ತಿಂಡಿ ಹೇಳಿಗೆ 380 ರೂಪಾಯಿ. ಇನ್ನೀಗ ಮಧ್ಯಾಹ್ನ ಊಟಕ್ಕೆ ಆಯ್ತಾ. ಈಗ ಯಾರದ ಮನೆಗೆ ಉಣ್ಣಿ ಮರ ಬನ್ನಿ ಅಂತ ನಮ್ಗೆ ಇಷ್ಟು ಜನರಿ ಬಾಳೆ ಎಲೆ ಹೊರ್ಕೊಬಂದು ಮೀನು ಹಾಕಿ ಕೈಕಮ್ಮ ತೊಳೋಷ್ಟು ಇತ್ತಿಲ್ಲ. 3 ಕೊಟ್ಟು ಬಂದು ನೀರು ಬೇಕು. ಹೋಯ್ ಕರೆಂಟ್ ಗಳಿಗೆ ಹೋತಿತ್ತು, ಎಷ್ಟೊತ್ತು ಕರೆಂಟ್ ಹೊತ್ತು ಹೇಳೋಕಿಲ್ಲ ಆಯ್ತಾ. ಈಗ ಬೆಳಿಗ್ಗೆ ಹೋಯ್ತು ನಡ್ರಿ 3 ದಿವಸ ನಂತರ ಆಯ್ತು. ಆ ನಮ್ಮನೆ ವ್ಯಾಪಾರ ಆಯ್ತು. ಪೈಖಾನೆ ಕೂತ್ಕೊಂಡ್ರೆ ಇತ್ತಿಲ್ಲ, ನೀರು ಪುಟ್ಸ್ಕೊಂಡ್ಬೇಕು. ಯಾಕೆ ಗೊತ್ತಾ? ಅಯ್ಯೋ ಟ್ಯಾಪ್ ಇತ್ತಲ್ಲ ಮರ, ಟ್ಯಾಪ್ ಹಿಂಗೆ ತಿರ್ಸ್ಲಿತ್ತಿಲ್ಲ, ನೀರು ಇರೋದಿಲ್ಲ. ಹೋಯ್ ಆ ನಮ್ಮನೆ ಆಯ್ತು. ನಾವೀಗ ಕಲೆಕ್ಷನ್ ಹಾಕ್ತಂದ್ರೆ ಅಂತದ್ದು ಹೋಟ್ಲು ತಿಂಬುದು ನಡ್ರಿ 1,000 ರೂಪಾಯಿ ಖರ್ಚಿತ್ತು ನಮಗೆ. ಆಯ್ತು, ಮತ್ತೆ ದುಡ್ಡು ಹಾಕಿ 1-1.5 ಲಕ್ಷ ರೂಪಾಯಿ ಖರ್ಚಿತ್ತು. ಹೋಯ್ ಸ್ಟೇಜ್ ಗೀಜ್ ಅದು ಇದು ಆರ್ಕೆಸ್ಟ್ರಾ ಅದು ಇದು ಮಾಡ್ಕೊಂಡು 1 ಲಕ್ಷ ರೂಪಾಯಿ ಖರ್ಚಿತ್ತು. ಮತ್ತು ಕೈ ನಾವು ಕತ್ತಲಿಲ್ಲ, ನಾವು ಆಗ ನಿಮ್ಗೆ ಹೇಳಿಲ್ಲ ಕೈ ನಾವು ಕತ್ತಲ ಎಲ್ಲ ಬರ್ಕೊಳ್ಳಿ, ಕ್ಲೀನ್ ಮಾಡಿ ಬರ್ಕೊಳ್ಳಿ. ಕಡೆ ಮರ ಕೊಟ್ಟು ಎಲ್ಲ ಮರ 500 ರೂಪಾಯಿ ಎಲ್ಲಿ ಹೋಯ್ತು ಲೆಕ್ಕಾಚಾರ ಆಗಲಿ ವ್ಯಾಪಾರ. ಅದು ಕಳೆದ ವರ್ಷ ಹಂಗೆ ಆಯ್ತು. 300 ರೂಪಾಯಿ ಎಲ್ಲಿ ಹೋಯ್ತಾ? 300 ರೂಪಾಯಿ ಎಲ್ಲಿ ಹೋಯ್ತಾ ಕೇಳಿದ. 300 ರೂಪಾಯಿ ತಿಮ್ಮಕತ್ತಿಲ್ಲ, ತಿಂದ್ರೆ ಕೆಲವು ತಿನ್ಕೋಯ್. 300 ಬೇಡ, ಚೀಟಿ ಬರ್ಕೊಳ್ಳಿ, ಸೈನ್ ಬೇಕಾ ತಗೊಳ್ಳಿ. ಮತ್ತೆಂತ ಗೊತ್ತು? ಹೋಯ್ ಪಾರ್ಟಿ ಬರ್ ತಗೊಳ್ಳಿ, 100 ಕೊಡ್ಕೊ. 50 ಸಾವಿರ ಫೋನ್ ಮಾಡಿ. ನನ್ನ 100 ಎಂಟ್ರಿ ಇತ್ತಾ, 200 ಎಂಟ್ರಿ ಇತ್ತಾ, ಮನೆ ಬಾವ 300 ಕೊಟ್ಟಿರೋ ಬರಲ್ಲ, ಚೀಟಿ ಇತ್ತಾಗೆ ಅಂತ. ಹೋಯ್ ಅವ್ರ ಮನ್ಸಿಗೆ ಅಂತದ್ದು ಕಲೆಕ್ಷನ್ ಮಾಡಿ ನುಂಗುದೇ ಅಂತೆಲ್ಲ. ನಮ್ಮ ಕೈಯಿಂದ 5-10 ಸಾವಿರ ಗೊತ್ತಿಲ್ಲ, ಗರ್ಜು ಮಾಡ್ತಾರೆ ಒಂದ್ಸಲ. ಹೋಯ್ ಗಣಪತಿ ಬಾಪ ಮೋರೆ ಅಂತ ನೀರಿಗೆ ಗಣಪತಿ ಹಾಕೊಂಡು ಒಬ್ಬ ಮಗ ಇಲ್ಲ ಇಲ್ಲ. ಹೋಯ್ ಪೇಮೆಂಟ್ ಕೊಡು ಒಬ್ರು ಇಲ್ಲ, ಟ್ಯಾಬ್ಲರ್ ಇತ್ತಿಲ್ಲ. ನಾವು ಹೋಗ್ತೇವೆ ಮಂಗಳೂರಿಗೆ, ಆಯ್ತು ನಮ್ಮ ಟ್ಯಾಬ್ಲರ್ ಆಗಿದೆ 40 ಸಾವಿರ ಬಿಲ್ ಆಯ್ತು ಅಂತ. ನಾವು ಕಡೆ ಸ್ವಿಚ್ ಆನ್ ಮಾಡಿ ಇತ್ತೇ ಇಲ್ಲ, ಪೇಮೆಂಟ್ ಕೊಡ್ರಿ ಯಾರಲ್ಲ. ನಾವು ಕಡೆ ಇಲ್ಲಿಂದ ಇಲ್ಲಿ ಅಡಿ ಹಾಕೊಂಡದ್ದು, ಇಲ್ಲಿಂದ ಬೆನ್ನು ಒಳಗಿಂದ ಎಲ್ಲ ದುಡ್ಡು ಲೆಕ್ಕ ಮಾಡಿ 40 ಸಾವಿರ ಕೊಡ್ತು. ಹೋಯ್ ಮೆರವಣಿಗೆ ದೇವ್ರು ಬಿತ್ತ ಗಣಪತಿ ಹಾಕಿದ ಸೈ ಎಲ್ಲ ಯಾಸ್ಕೆ ಒಬ್ಬರು ನಿಲ್ಲುವುದಿಲ್ಲ. ಯಾಕೆ ದುಡ್ಡು ಕೊಡ್ಕೊಳ್ಳಿ. ಅದಕ್ಕೆ ಮೆರವಣಿಗೆ ಮಾಡೋ ಗಮ್ಮತ್ತಿ ಕಟ್ಟಲಿಲ್ಲ, ದುಡ್ಡು ಫಸ್ಟ್ ಬೇಕಲ್ದೆ. ಹಾಗಾಗಿ ನಾವೇ ಕಲೆಕ್ಷನ್ ಮಾಡಿ ಎಷ್ಟೇ ಹೋರಾಟ ಇರಲಿಲ್ಲ 1,40,000 ಸಾವಿರ ಕಲೆಕ್ಷನ್ ಮಾಡುದೇ. ಹೋಯ್ ಸಾಹೇಬ್ರು ಬಂದ್ರು. ಸಾರ್ ಬಂದ್ರು, ಬನ್ನಿ 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 ಮಾತಾಡೋಣ.
ಸರ್ ನೀವು ಡೆಲ್ಲಿ ಮೀಟಿಂಗ್ ಹೋಗಿದ್ರಲ್ಲ ಅಲ್ಲಿ ಏನ್ ಚರ್ಚೆ ಆಯ್ತು ಅಂತ ಸ್ವಲ್ಪ ತಿಳಿಸ್ತೀರಾ? ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ನಡೀತು, ಆದ್ರೆ ಯಾವುದೇ ಸ್ಪಷ್ಟ ನಿರ್ಧಾರಕ್ಕೆ ಬರಕ್ ಆಗ್ಲಿಲ್ಲ. ಒಂದೇ ಮೀಟಿಂಗ್ ಅಲ್ಲಿ ಇದೆಲ್ಲ ಆಗ್ಬಿಡೋದಿಲ್ಲ. ಇನ್ನೊಂದ್ 2 ಮೀಟಿಂಗ್ ಆದ್ರೆ ಏನಾಯ್ತು ಅಂತ ಕೂಲಂಕುಷವಾಗಿ ನಿಮ್ಮನ್ನ ಕರೆದು ತಿಳಿಸ್ತೀನಿ. ಅಲ್ಲಿವರೆಗೂ ತಾವು ದಯ ಮಾಡಿಸಬಹುದು. ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಏನ್ರಿ ನಿಂಗಪ್ಪ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಬೈ ಎಲೆಕ್ಷನ್ ನಿಂದು ಕ್ಯಾನ್ವಾಸು ಹೇಗ್ ನಡೀತಾ ಇದೆ? ಅದ್ಭುತವಾಗಿ ನಡೀತಾ ಇದೆ ಸರ್. ಜನ ಎಲ್ಲ ನಮ್ ಪಾರ್ಟಿ ಕಡೆಗೆ ಇದ್ದಾರೆ. ಈ ಬೈ ಎಲೆಕ್ಷನ್ ಅಲ್ಲಿ ವಿಕ್ಟ್ರು ನಮ್ದೆ ಸರ್. ನಮ್ಮ ಅಪ್ಪ ಇರೋವರೆಗೂ ನಮ್ ಕ್ಯಾಂಡಿಡೇಟ್ ಗೆಲ್ಲೋದು. ಸರ್ ನಿಮ್ ದೊಡ್ಡ ಮಗನ ರಾಜಕೀಯ ಪ್ರವೇಶ ಯಾವಾಗ ಸರ್? ಮುಂದಿನ ಎಲೆಕ್ಷನ್ಗೆ ನೋಡ್ರಿ, ನನ್ನ ಉತ್ತರಾಧಿಕಾರಿನೇ ನನ್ ದೊಡ್ಡ ಮಗ. ಇವನು ಜನಸೇವೆ ಮಾಡ್ಬೇಕು, ನನ್ನ ಚಿಕ್ಕ ಮಗ ಕಲಾ ಸೇವೆ ಮಾಡ್ಬೇಕು. ಅವನ್ನ ಫಿಲಂ ಲ್ಯಾಂಡ್ ಎಂಟ್ರಿ ಮಾಡ್ತಾ ಇದೀನಿ. ರಜನಿಕಾಂತ್ ತರ ಸೂಪರ್ ಸ್ಟಾರ್ ಆಗ್ಬೇಕು. ಬಿಡಿ ಸರ್. ಎಲ್ಲಿ ನಮ್ ಹೀರೋ? ನನ್ನ ಹೆಂಡ್ರಿನ ಏನ್ ಅನ್ಕೊಂಡಿದೀರಾ? ಇದೇನ್ ಸರ್ ಹಿಂಗ್ ಹೇಳ್ಬಿಟ್ರಿ? ಓಪನಿಂಗ್ ಕೊಟ್ಟಿದ್ದೀನಿ ಸರ್, ಫಿಲಂ ಅಷ್ಟಲ್ಲ ಸರ್, ಓಪನಿಂಗ್ ಸೂಪರ್ ಸರ್. ಫೈನ್ ಮಾರ್ನಿಂಗ್ ಸೂರ್ಯ ಮುಳುಗ್ತಾ ಇರ್ತಾನೆ ಸರ್. ಹುಟ್ಟೋದಲ್ವಾ ಸರ್? ಹಂಗೆ ಮಾಡ್ಕೊಳ್ಳೋಣ ಬಿಡಿ ಸರ್, ಹುಟ್ಟದೇ ಮಾಡ್ಕೊಳ್ಳೋಣ. ಒಂದ್ ಫೈನ್ ಮಾರ್ನಿಂಗ್ ಸೂರ್ಯ ಹುಟ್ತಾ ಇರ್ತಾನೆ ಸರ್. ನಿಮ್ ಕರಿಷ್ಮಾ ಬೈಕಲ್ಲಿ ವೀಲ್ ಮಾಡ್ಕೊಂಡು ಜೈ ಅಂತ ಬರ್ತೀರಾ, ಅಲ್ಲಿಗೆ ಫ್ರೀಜು ನಿಮ್ ಹೆಸರು ಜೈ ಅಂತ ಬರುತ್ತೆ. ಹೆಂಗಿದೆ ಸರ್ ಇಂಟ್ರೊಡಕ್ಷನ್? ಇದು ತೆಲುಗು ಮಗಧೀರ ತರ ಇದೆಯಲ್ಲ. ನೋಡ್ರಲ್ಲ ಅನ್ಕೊಂಡಿದ್ದೆ, ಅದನ್ನ ನೋಡ್ಬಿಟ್ಟು ನಾನು ಅದನ್ನ ಕಾಪಿ ಮಾಡಿದ್ದು. ಸರ್ ಬಿಟಾಕಿ ಸರ್, ಏನ್ ರಾಜಮೌಳಿಗೂ ನಂಗೂ ಏನ್ ಸಿಂಕ್ರನೈಸೇಷನ್ ನೋಡಿ ಸರ್. ಆ ಬೈಕು AP ಆಂಧ್ರ ರಿಜಿಸ್ಟ್ರೇಷನ್ ಸರ್, ಈ ಗಾಡಿ KA ಕರ್ನಾಟಕ ರಿಜಿಸ್ಟ್ರೇಷನ್ ಸರ್. ಜನಕ್ಕೆ ಅಷ್ಟು ಗೊತ್ತಾಗಲ್ಲ ಸರ್. ನಾನೊಂದು ಡಿಫ್ರೆಂಟ್ ಆಗಿ ಅನ್ಕೊಂಡಿದ್ದೀನಿ. ನೀವೇ ಅನ್ಕೊಂಡಿದ್ದೀರಾ ಸರ್? ಏನ್ ಸರ್, ಎಲ್ಲ ಹೀರೋಗಳು ಇಂಟರ್ವಲ್ ಆದ್ಮೇಲೆ ಇಂಟರ್ಫಿಯರ್ ಆಯ್ತಾರೆ, ನೀವು ಇಂಟ್ರೊಡಕ್ಷನ್ ಇಂಟರ್ಫಿಯರ್ ಆಯ್ತಾ ಇದೀರಾ ಸರ್. ಹೀರೋ ಆಗೋ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿ ಕಾಣ್ತಾ ಇದೆ ಸರ್. ಹೋಗಿ ಸರ್, ಕಟ್ಔಟ್ ಮಾಡಿಸ್ಕೊಂಡು ಮನೆ ಮುಂದೆ ಹಾಕ್ಸ್ಕೊಳ್ಳಿ. ಅಮೋಘ, ಅದ್ಭುತ, ಅಭಿಲಾಷ, ಕೋತಿ ನನ್ ಮಗನ್ ತಂದು. ಅಪ್ಪ ಬಂದ್ರು, ಅಪ್ಪ ಬಂದ್ರು, ಅಪ್ಪ ಬಂದ್ರು ಸರ್. ಹೆಂಗ್ ಬರ್ದಿದ್ಯಾ ಕತೆನ? ಅದ್ಭುತ, ಅಮೋಘ, ಅಭಿಲಾಷ ಸರ್. ಕನ್ನಡದಲ್ಲಿ ಮಾತಾಡು. ಸೂಪರ್, ಎಕ್ಸ್ಟ್ರಾರ್ಡಿನರಿ, ಪೆಂಟಾಸ್ಟಿಕ್ ಸರ್. ಹಂಗೆ ಇದು ಕನ್ನಡವೇ ಸರ್? ಖಾತೆ ಮಾಡಿದೀನಿ ಸರ್. ಬೇಕಾದ್ರೆ ಇವ್ರನ್ನು ಹಾಕೊಂಡ್ ಮಾಡ್ಬೋದು ಸರ್. ಅಂಬರೀಷು ಅಂಬಿಕನ್ ತರ ಚಳಿ ಚಳಿ ತಾಳಿ ನುಯಿ ಚಿಳಿಯ ರೆಡಿ ಮಾಡಿ ಇಟ್ಟಿದ್ದೀನಿ ಸರ್. ನೀನು ನನ್ನ ಮಗನ ಕತೆ ಹೇಳು, ಮಿಕ್ಕಿದ್ ನಾನ್ ನೋಡ್ಕೊಂತೀನಿ. ಆಯ್ತು ಸರ್. ಇವಂದ ಇವ್ರ ನಮ್ಮ ನರಸಿಂಹಣ್ಣ ಅಕ್ಕನ ಮಗ ನಂಬರ್ಕು ಧೀರಾಜ್ ಆ ತಗೊಂಬರ್ಗ ಅವ ಎಣ್ಣೆ ಕಂಪ್ನಿ ಅವ. ಅಲ್ಲ ಹಂಗಲ್ಲ, ಒಂದ್ ಬಾಟ್ಲಿ ಬೀರ್ ಹಾಕೊಳ್ಳಿ. ನಿಮ್ದೆಲ್ಲ ಕಲೆಕ್ಷನ್ ನಾವು 1 ಲಕ್ಷ ರೂಪಾಯಿ ಹುಡಿ ಮಾಡಿ ಟ್ಯಾಬ್ಲೆಟ್ ತತ್ತೆಯಿಂದ ಕಳ್ಸಲ್ಲ. ಹಾಯ್ ನಮ್ಮ ಪಾರ್ಟಿ ಇತ್ತು, ಒಂದು 500 ಕೊಡ್ಕೊಂಬದು ರಾತ್ರಿ ಫೋನ್ ಮಾಡ್ಕೊಂಡು ನಿಮ್ದೆಂತದ ಕಲೆಕ್ಷನ್, 1 ಲಕ್ಷ ರೂಪಾಯಿ ಕಲೆಕ್ಷನ್ ಈಗ 5 ನಿಮಿಷ ಮಾಡ್ತೇವೆ. ಹೋಯ್ತಾ ಟ್ಯಾಬ್ಲೆಟ್ ತರಿಸ್ತೆ, ಮಂಗಳೂರದ 3 ಟ್ಯಾಬ್ಲೆಟ್ ತರಿಸ್ತೆ ಇಂದ. ಹಾಯ್ ಕಡೆ ಕಂಪ್ನಿ ಅಂತ ಮನೆ ಮಾಡಿ ಹಾಕೋ ಹೊಂಚ ಹಾಕೋ ಕಳಿಬಿ ಇದೆ ಹೇಳಿ ಸುಖ ಇಲ್ಲ. ಅದು ಕಳ್ಸ ಬಿದ್ದಲ್ದ ಅವ. ಅಮ್ಮ ಚೌತಿ ಗಣಪತಿ ಹಬ್ಬ ಬರ್ಕ ಅಕ್ಕ ಮಲ್ ಕೂತ್ಕೊಂಡು ಕೊಟ್ಟೆ ತಿಂತ ಇಪ್ಪದಲ್ಲ. ಗಣಪತಿ ಬಂದ್ಕೊಂಡು ಹೊಣಕೆ ಮಾಡ್ಕೊಂಡು ಆರ್ಕೆಸ್ಟ್ರಾ ಇತ್ತು. ಹಾಯ್ DJ ಇತ್ತು, ಕಾಣದಂತೆ ಮಾಯವಾದನು ಹೈ ನಮ್ಮ ಶಿವ ಕೈ ಏರಿಕೊಂಡನು. ಅಲ್ಲ ಹೇಳತ್ತೆ ಗಮ್ಮತ್ತಿಗೆ ಅಲ್ಲ ಹೇಳದಕ್ಕ. ಬನ್ನಿ ದುಡ್ಡಿನ ಪ್ರಶ್ನೆ ಅಲ್ಲ ಹಾಯ್, ದುಡ್ಡಿನ ಪ್ರಶ್ನೆ ಅಲ್ಲ. ಈಗ ನೀವೀಗ 500 ಕೊಟ್ಟ ವಿಚಾರ ಬೇರೆ, ನೀವು 500 ದೊಡ್ಡ ವಿಷಯ. ಕೆಲವರು ಇತ್ತಿಲ್ಲ ಹಾಯ್ 4 ಆಣೆ ಕೊಡೋಕೆ ಅಷ್ಟೇ. ಅಮ್ಮ ಕಾಣಿ 500 ರೂಪಾಯಿ ಕೊಟ್ಟಿದ್ದು, ಹುಡುಗರು ಮಕ್ಕಳು ಮಾಡ್ತಾರಲ್ಲ ಹೇಳಿ ಹಾಯ್. ಹಂಗಾಗಿ ಇತ್ತಿಲ್ಲ ಗಮ್ಮತ್ ಮಾಡು. ಗೊತ್ತಿಲ್ಲ ನಿಮ್ಗೆ? ಇವರಿಗೆ ಬೆಳಿಗ್ಗೆ ಸಾಯಂಕಾಲ ಬಂದಿರು, ಅವನಿಗೆ ಮೊಬೈಲ್ ಅಂಗಡಿ ರಜೆ ಹಾಕಿದೆ, ಕಾಲೇಜ್ ಇಲ್ಲ. ಇವರಿಗೆ ಮೀನು ಹಿಡ್ಕೊಯ್ತಿಲ್ಲ, ಬೇಡ ಮರ ನಿಮ್ಮ ಒಟ್ಟು ನಾವು ಬರ್ತೇವೆ ಅಂತಲ್ಲ ಹೇಳದ್. ಕಲೆಕ್ಷನ್ ಮಾಡ್ಕಲ್ಲ ಮರ್ರೆ. ಅಕ್ಕ ಬನ್ನಿ ಮಂದನಿಗೆ ಹೇಳಿ, ಮಗೆಲ್ಲ ಇದೆ ಕ್ರಿಕೆಟ್ ಆಡೋಕೆ ಹೊರಕಂತ. ಅಕ್ಕ ಬತ್ತೆ ಬನ್ನಿ. ಬನ್ನಿ ಬನ್ನಿ ಮತ್ತೆ ಗಣಿ ಹಾಯ್. ಇನ್ನಿಗೆ ಬಿಸ್ಲಾಯ್ತು, ಇನ್ನೀಗ ಹುಂಬುಗೊಪ್ಪ ವ್ಯಾಪಾರ ಗಂಟೆ 1 ಹಾಕಲ್ಲ. ಹುಡುಗ್ರು ಮಕ್ಳು ಇತ್ತೇ ಇಲ್ಲ ಹುಂಬುಗೊಪ್ಪ ಮರ ಅಂತ. ಆಯ್ತಾ ಹಂಗಾಯ್ತು ಕಲೆಕ್ಷನ್ ಮಾಡೋದು. ಹಾಯ್ ಅಕ್ಕ ಬಂದೆ ಈಗ. ಬ್ಯೂಟಿಫುಲ್ ಲೊಕೇಶನ್. ಕೂತು ಕೂತು ಬ್ಯಾಕಲ್ಲೆಲ್ಲ ಹೊಗೆ ಬರ್ತಾ ಇದೆ. ಅದಕ್ಕೆ ಅಷ್ಟೊತ್ತಿಂದ ಮೂಗು ಮುಚ್ಕೊಂಡು ಕೂತಿರೋ. ಇದು ಸ್ವಲ್ಪ ಓವರ್ ಆಗ್ಲಿಲ್ಲ ಮಾವ, ಇವರೆಲ್ಲ ನನ್ನ ಫ್ರೆಂಡ್ಸ್. ರಮಣಮ್ಮವ ನೀವೇ ಆಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಉಂಡ್ರಾ? ಬನ್ನಿ ಉಣ್ಣಿ. ಇದೇನು ಉಣ್ಣೋದು? ಯಾವ ಭಾಷೆನೋ ಇದು?
ಅವ್ರ ಊರಲ್ಲಿ ಊಟಕ್ಕಾಗೆ ಕಣ ಅನ್ನೋದು. ಅಯ್ಯೋಲೇ ಇರೋ ಈಗ ತಾನೇ ಬಂದವ್ರೆ, ಫ್ರೆಶ್ ಆಗ್ಲಿ ಆಮೇಲೆ ಉಣ್ಕೋತಾರೆ ಅಲ್ವೇನ್ರಪ್ಪ. ಹೋಗ್ರು ಚಿಂದಿ ಎಲ್ರು ಬಂದವ್ರ ತಾನೆ? ಎಲ್ರು ಬಂದವ್ರೆ, ಖುಷಿ 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 ಖುಷಿ. ಆದ್ರೆ ಸ್ವಿಟ್ಜರ್ಲಾಂಡ್ ಇದ್ದ ವಿಶ್ವನಾಥನ್ ಮಗಳು ಕಾವೇರಿ ಮಾತ್ರ ಬಂದಿಲ್ಲ. ಏನು ಸ್ಟಾಕ್ ಖಾಲಿ ಆಯ್ತಾ? ಒಂದ್ ಕೆಲಸ ಮಾಡು, ಲೇಬಲ್ ಇರೋ ಖಾಲಿ ಬಾಟ್ಲಿಗೆ ಯಾವ್ದಾದ್ರು ಚೀಪ್ ಲಿಕ್ಕರ್ ಕೊಟ್ಬಿಡು. ಕುಡಿಯೋನು ಲೇಬಲ್ ನೋಡಿ ಕುಡಿತಾನೆ ಹೊರತು ಒಳಗಡೆ ಯಾವ ಲಿಕ್ಕರ್ ಇದೆ ಅಂತ ನೋಡಿ ಕುಡಿಯಲ್ವಾ? ಮಗ ಇದ್ಯಾವ್ದೋ ಹೊಸ ಕ್ಯಾರೆಕ್ಟ್ರು, ಸಖತ್ ವೆರೈಟಿ ಆಗೈತೆ. ಒಳ್ಳೆ ಸೀದೋಗಿರೋ ಸೀಗಡಿ ತರ ಅವನೇ. ಅಪ್ಪಾರಾವ್ ಅಂತೇಳಿ ಚಿಕ್ಕ ವಯಸ್ಸಲ್ಲಿ ನನ್ನ ಲವ್ ಸ್ಟೋರಿಗೆ ಒಬ್ಬ ವಿಲ್ಲನ್ ಇದ್ದಾನೆ ಅಂತ ಹೇಳಿದ್ನಲ್ಲ ರಿಷಿ, ಅವರಪ್ಪ. ಲೋ ಮಗ, ಎಲ್ ನೋಡಿದ್ರು ಸಂಭ್ರಮ ಸಡಗರ ಕಣು. ಮನೆ ತುಂಬಾ ಗೋಪಿಕಾ ಸ್ತ್ರೀಯರು ಮನೆಯೆಲ್ಲ ಒಂಥರ ಬೃಂದಾವನ ಆಗ್ಬಿಟ್ಟಿದೆ ಕಣು. ನಿಮ್ಗೆಲ್ಲ ಆದ್ರೆ ಇಲ್ಲಿ ಬೃಂದಾವನ, ನನಗಿಲ್ಲಿ ಬೋರ್ವನ ಆಗೋಗಿದೆ. ಕಾವೇರಿ ಬೇರೆ ಬಂದಿಲ್ಲ ಅಂದ್ಮೇಲೆ ನಾವ್ ಇಲ್ಲಿರೋದು ವೇಸ್ಟ್. ನಡ್ರ ಬೆಂಗಳೂರಿಗೆ ಹೋಗೋಣ. ಹೋಗೋಣ ಅಂತಂದ್ರೆ ಹೆಂಗೋ? ಕಾವೇರಿ ಇಲ್ಲ ಅಂದ್ರೆ ಏನು? ತುಂಗಾ ಗಂಗಾ ಯಮುನಾ ಸರಸ್ವತಿ. ಬಾಬಿ ಬರಲಿ, ನಿನ್ ಕಾಲಿಗೆ ಬಿಡ್ತೇನಪ್ಪ. ಇನ್ನೊಂದು 4 ದಿವಸ ಇದ್ಬಿಟ್ಟು ಹೋಗೋಣ ಕಣ. ಅಯ್ಯೋ ಏನ್ ಹೇಳಿದ್ರು ಕೇಳಲ್ಲ ಅಷ್ಟೇ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಾಯ್, ಮೈ ನೇಮ್ ಇಸ್ ಬಾಂಡ್. ಐ ಆಮ್ ಫ್ರಮ್ ಸ್ವಿಟ್ಜರ್ಲ್ಯಾಂಡ್. ನಮ್ಮ ಅಕ್ಕ ನನ್ನ ಜೇಮ್ಸ್ ಬಾಂಡ್ ಅಂತಾಳೆ, ಎಲ್ರು ನನ್ನ ಫೈರ್ ಬ್ರ್ಯಾಂಡ್ ಅಂತಾರೆ. ಎನಿವೇಸ್, ನೈಸ್ ಟು ಮೀಟ್ ಯು. ಈ ವೇಸ್ಟ್ ಬಾಡಿನೂ ಬಂದೈತೆ. ಅಂಕಲ್, ಕ್ರಿಕೆಟ್ ಆಡೋಣ ಬರ್ತೀರಾ? ಹೋಗಲೇ, ಆಫ್ ಟಿಕೆಟ್. ಓಕೆ. ಯಾಕೆಲ್ಲರೂ ಡಲ್ ಆಗಿದ್ದೀರಾ? ಎನಿ ಪ್ರಾಬ್ಲಮ್? ಪ್ರಾಬ್ಲಮ್ ಹೇಳಕ್ಕೆ ನೀನು ನೆನಪಿನ MLA ಗ್ರಾಮ ಪಂಚಾಯತ್ ಮೆಂಬರ್. ನಾವು ಅಷ್ಟು ದೂರದಿಂದ ಯಾಕೆ ಬಂದಿದ್ದು ಗೊತ್ತೇನೋ? ಅವ್ನ ಮಗ ನೋಡಲೇ ಹೊಟ್ಟೆ ಎಲ್ಲ ಉರಿತೈತೆ. ಎಲ್ಲೋ ನೀನು ಒಬ್ಬನೇ ಹಾಕೋ ಬಂದಿದ್ದೆ ದರಿದ್ರ. ನಿಮ್ಮ ಅಕ್ಕ ಎಲ್ಲೋ? ಬಾರವನ ನೀನು ಚಿನ್ನ ಚಿನ್ನ ಏನು ಅಕ್ಕ ಅಕ್ಕ ಅಂತೀರಾ? ನೀನು ಅದು ಅಕ್ಕ ಅಲ್ಲ, ಸುಕ್ಕ ಸುಕ್ಕ ಸುಕ್ಕ. ನೀರಿಂದ ಹೊಡೆದ್ರೆ ಸುಕ್ಕ ಸುಕ್ಕ. ಬಾಯಿ ಬಿಟ್ರೆ ಪಾಂಬಾಕ್ಯ. ನಡಿ ಬರಲೇ, ಬಾಯಿ ಮುಚ್ಚು 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 ಬಾಯಿ ನಡಿ. ಏನ್ ಅಕ್ಕ ಅಕ್ಕ ಅಂತಿದ್ದಾರೆ? ಲೈನ್ ಹೊಡಿಯೋ ಪ್ಲಾನಾ? ಇರ್ಲಿ ಇರ್ಲಿ, ನಾನು ಹಾಫ್ ಟಿಕೆಟಾ? ಹಾಯ್, ಈಗ ಒಂದು ಮುಷ್ಟಿ ಉಣ್ಕಂಡು ಮತ್ತೀಗ ಮಧ್ಯೆ ಮೇಲೆ ಆ ಬದಿ ಎಂಡವರೆಗೆ ಹೋಗಿ ಕಲೆಕ್ಷನ್ ಮಾಡುವ. ಎಷ್ಟಾಗ್ತೋ ಅಷ್ಟು ಮಾಡೋದು. ಮತ್ತೆಂತ ಹೋಯ್ತಿ, ನಾವು ಕಾರ್ಯಕ್ರಮ ಕಲೆಕ್ಷನ್ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂತಿಲ್ಲ. ಹಾಯ್, ಖಾಲಿ ಭರತನಾಟ್ಯ ಅದು ಇದು ತಾಳಮದ್ಲೆ ಇಡುವುದಲ್ಲ. ನಮ್ದು ಯಾವ ಪ್ರೋಗ್ರಾಮ್ ಒಳ್ಳೆ ಇಡುತ್ತೆ. ಹಾಯ್, ಜನರು ಯಾವ ಕಾರ್ಯಕ್ರಮ ಬೇಕಣಿ ಆ ಕಾರ್ಯಕ್ರಮ ಇಡು, ಗೊತ್ತಾಯಿಲ್ಲ ನಿಮಗೆ. ಹಾಗಾಗಿ ಈಗ ನಮ್ಮ ಕಲೆಕ್ಷನ್ ಮಾಡಿ ಹೋಗೋದಿತ್ತಲ್ಲ, ಮತ್ತು ಒಂದು ಸಂಘಟನೆ ಗಟ್ಟಿರ್ಕೆ ಅದೆಲ್ಲ ನಾ ಬತ್ತೆ ನೀ ಬತ್ತೆ ನಾ ಬತ್ತೆ ಹೇಳಿರ್ತಿಲ್ಲ. ಕಲೆಕ್ಷನ್ ಮಾಡೋದು ಕಷ್ಟ. ಮತ್ತು ಒಬ್ರದ್ದು ಕೈನ ಹಾಕಿ ಮಾಡೋ ವ್ಯಾಪಾರ ಅಲ್ಲದೆ 1 ಲಕ್ಷ 2 ಲಕ್ಷ ಖರ್ಚು ಬೀಳೋದಿಗೆ ಆಯ್ತಾ. ಕುರ್ಚಿಯವರಿಗೆ, ಶಾಮಿಯಾನದವರಿಗೆ, ಟೆಂಟಿಗೆ, ಗಣಪತಿ ಮಾಡಿದವರಿಗೆ, ವೈರಿಂಗ್, ಲೈಟಿಂಗ್ಸ್, ಮೆರವಣಿಗೆ ಖರ್ಚು, ಅದು ಇದು ಭಟ್ರದ್ದು ಪಂಚಗಾಜೆ, ಮುಸುಂಬೆ ಹಣ್ಣು, ಅದು ಇದಂಬಷ್ಟು ಇತ್ತೇ ಇಲ್ಲ. ನಮ್ಮ ಖರ್ಚು ಸ್ವಲ್ಪ ಏನು ಖರ್ಚಾಗ್ತಿಲ್ಲ, ಗೊತ್ತಾಯಿಲ್ಲ ನಿಮಗೆ. ಖರ್ಚಿತ್ತು. ಹಾಗಾಗಿ ವರ್ಷಕ್ಕೊಂದು ಹಬ್ಬ ಅಲ್ಲದೆ ಹೋಯ್ ತಿರುಗಿ ಎಂತಾರು ಮಾಡೋದು. ನಮ್ಮ ಕಳ್ಸಲ್ಲ ಹಾಗೆ, ಕಳ್ಸಲ್ಲ ಹೋಯ್ಕೆ ಬೇಡ ಹೋದ್ದು. ಈ ಸಲ ನಮ್ಮ ಹುಡುಗರು ಬಿಡಲೇ ಇಲ್ಲ. ಅಯ್ಯೋ ಮರ ನೀವು ಎಂತ ಮಾಡಿ ಬರಲೇಬೇಕು ಹೇಳಿ. ಆಯ್ತು ಹೋಯ್ ಆಯ್ತಾ, ಎಂಥದ್ದು ದೇವ್ರ ಕೆಲಸ ಅಲ್ದ ಹೋಗಿ ಕಲೆಕ್ಷನ್ ಹಾಕೋದು ಹೇಳೋರು ಸುಲಭ ಇಲ್ಲದೆ. ಹೋಯ್ ನಮಗಿಂತ ಮುಂಚೆ 30 ಜನ ಬಂದಿರು. 30 yards ಮ್ಯಾಚ್ ನಾಂಗೆ ಮಾಡಲ. ಅಲ್ಲಿ ನಾಳೆ ವಾಲಿಬಾಲ್, ಇಲ್ಲಿ ಚೆಸ್ ಉಂಟು, ಅಲ್ಲಿ ಕ್ರಿಕೆಟ್ ಉಂಟು, 20-20 ಹೇಳಿ ಮುಂಚೆ ಕಲೆಕ್ಷನ್ ಬಂದು 50-100 ಬಡ್ಕೋತ್ರ. ಹೋಯ್ ಆಯ್ತಾ, ನಾವು ಹೋಯ್ಕೊಂಡು ಮರ ಚೌತಿ ಮಾರ ಕಲೆಕ್ಷನ್ ಅಂದರೆ ಅಯ್ಯೋ ಬೆಳಿಗ್ಗೆ ಒಬ್ರಿಗೆ 50 ಕೊಟ್ಟೆ ಅಲ್ಲ ಮರ್ರೆ, ಅವನಿಗೆ 25 ಕೊಟ್ಟೆ, ಅವನಿಗೆ 100 ಕೊಟ್ಟೆ, ಇವನಿಗೆ 200 ಕೊಟ್ಟೆ, ನಿಮ್ಗೆ ಇನ್ನೊಂದು ಸಲ ಕಾಂಬೇಕಾ ಅಂತ. ಹೋಯ್ ಹಾಗಾಗಿ ನಾವೀಗ ಆದಷ್ಟು ಬೇಗ ಹೊಟ್ಟಿದ್ದೀಗ. ನಾವು ಹೋಗಿ ತಡಾರಿತ್ತೇ ಇಲ್ಲ, ನಾಳೆ ಮತ್ತಿಷ್ಟು ಗ್ಯಾಂಗ್ ಬಂದು ಕಲೆಕ್ಷನ್ ಮಾಡ್ಕೋದ್ರು. ಹಾಗಾಗಿ ಈ ಕಲೆಕ್ಷನಿಗೆಲ್ಲ ಹೋಗ್ತಿತ್ತೇ ಇಲ್ಲದೆ. ಹೋಯ್ ಒಂದು ರೀತಿಗೆ ನಾಚಿಗೆ ಹತ್ತು ಎಂತ ಮಾಡೋದು. ಕೆಲವರಿಗೆ ಬೇಜಾರತ್ತು. ಹೋಯ್ ಎಂತ ಇವರೆಲ್ಲ ದುಡ್ಡಿದ ಪಾರ್ಟಿ ಕೆಲವರೆಲ್ಲ ಇದ್ರೆ ಮಾರು, ಇವರಿಗೆಲ್ಲ ಎಂತ ಕಲೆಕ್ಷನ್ ಮಾಡಿ ಇವ್ರು ಕೈನ ಹಾಕ್ಲಕ್ಕಲ್ಲ ಅಂತ. ಹಾಗಾಗಿ 10-20 ರೂಪಾಯಿ ಅಲ್ಲದೆ 5-10 ಸಾವಿರ ರೂಪಾಯಿ ಕೈನ ಹಾಕ್ಲಕ್ಕೆ. 1-2 ಲಕ್ಷ ಖರ್ಚಿತ್ತು, 1,80,000 ಬೇಕು. ಹೋಯ್ ಹಾಗಾಗಿ ಈಗಡೆ ಏಯ್ ಅಲ್ಲ ಕಡೆಗೆ ಬಂದೆ ನಿಲ್ಲಿ ಈಗಣೆ. ಈ ಹೊರ ಪುಸ್ತಕ ಮನೆ ಹೋಗಿ ಹಿಂದೆ ಅವ್ರು ಆಚೆ ಹಾರಿ ಆಯ್ತು. ಅಲ್ಲಿ ಹೋರಿ ಎಂಡವರೆಗೆ ಹೋಗ್ತದೆ. ಈಗಣೆ ಮತ್ತೆ ಹಬ್ಬಕ್ಕೆಲ್ಲ ಬನ್ನಿ. ಹೋಯ್ ಪ್ರೋಗ್ರಾಮ್ ಎಲ್ಲ ಗಡ್ದಿತ್ತು ನಮ್ದು. ಕಲೆಕ್ಷನ್ ಎಲ್ಲ ರಸ್ತೆ ಮೇಲೆ ಸಿಕ್ಕರೆ ಇನ್ನೂ 1 ಸಾವಿರ ಕೊಡಿ. ಯಾಕ ಬೇಡ ಅಂತಿಲ್ಲ. ಈಗಣೆ ಗಣಪತಿ ಬಪ್ಪ ಮೋರ್ಯ. ಅಪ್ಪ ಅಂತೂ ನನಗೆ ದರ್ಶನ ಕೊಟ್ಟಿಯಲ್ಲಪ್ಪ. ನಿನಗೂ ಆ ತಿರುಪ್ತಿ ತಿಮ್ಮಪ್ಪನಿಗೂ ಸ್ವಲ್ಪನೇ ಯತ್ವಾಸ ನೋಡು.
ಅವನಿಗೆ ದುಡ್ಡು ಮಡಗ್ಬಿಟ್ಟು ದರ್ಶನ ತಕ್ಕಬೇಕು, ನಿನಗೆ ಬಾಗಿಲು ತೆಗೆಸ್ಬಿಟ್ಟು ನಿಂತಾವ್ ದುಡ್ಡು ತಕ್ಕಬೇಕು. ಯೋ ತಿರ್ಮಲಯ, ನೀನ್ ಕೊಡ್ಬೇಕಾದ 1,75,000 ರೂಪಾಯಿಗೆ ಕೋಲ್ಟ್ ಆರ್ಡರ್ ಐತೆ, ಸಾಮಾನ್ ಬಂದೈತೆ, ಅಮೀನಾ ಬಂದವ್ರೆ, ಸಾಮಾನ್ ಎತ್ತಾಕ ಹುಡುಗರು ಬಂದವ್ರೆ. ಅಯ್ಯೋ ನಾರಾಯಣ ಯೋ ತಲೆ ಚಚ್ಗಳಾಗಿದ್ರೆ ನನ್ನ ಎದೆ ಮೇಲೆ ಚಚ್ಗಳಯ್ಯ, ನನ್ನ ಎದೆನೆ ಕಲ್ಲಾಗ್ಬಿಟ್ಟೈತೆ. ಸಾವುಕಾರ್ರೆ ನಿಮ್ ಕಾಲ್ ಕಟ್ತೀನಿ. ಕಾಲ್ ಕಟ್ಟಾಕಿದ್ರಿ ಹೆಂಗಯ್ಯ ಓಡಾಡೋದು? ನಿಮ್ ಕಾಲಿ ಬಿದ್ದು ಬೇಡ್ಕೊತೀನಿ. ಹಂಗೆ ಹೇಳು. ನಮ್ಮ ನಡುಬೀದಿಲ್ ನಿಲ್ಸ್ಬೇಡಿ, 1 ತಿಂಗಳು ಅವಕಾಶ ಕೊಡಿ. ಯೋ ಏ ನಿನ್ನ ರೋಲ್ಡ್ ಗೋಲ್ಡ್ ಮಾತ್ಗೆಲ್ಲ ನಾನು ಸಣ್ಣಾಗಿಲ್ಲ. ಒರಿಜಿನಲ್ ಗೋಲ್ಡ್ ಇದ್ರೆ ಮಾತಾಡು, ಇಲ್ದ್ರೆ ಗಾಡಿ ಬಿಡು. ಏಯ್ ನಗರ ಒಳಿಕೆ ಎತ್ಕೊಂಬಂದ್ರ ಸಾಮಾನ. ಸಾವುಕಾರ್ರೆ ಸಾವುಕಾರ್ರೆ ಸ್ವಲ್ಪ ಕಾಲಾವಕಾಶ ಮಾಡ್ಕೊಡಿ, ಯಾಕಾದ್ರೂ ಮಾಡಿ ನಿಮ್ ಸಾಲ ತೀರ್ಸ್ಬಿಡ್ತೀನಿ. ಬೇಗ ಬನ್ನಿ. ಯಾಕ್ರಿ ಒದಿತಾ ಇದ್ದೀರಾ? ಇನ್ನು 10 ಸಾರಿ ಒದಿತೀನಿ ಕಣ್ಣ, ಆದ್ರೆ ನಾನು ಒದಿತಿಲ್ಲ. ನಾನ್ ನಿಮಗೆ ಕೊಟ್ಟಿದ್ದೀನಲ್ಲ ದುಡ್ಡು, ಅದು ನಿಮ್ಗೆ ಒದಿತಾ ಐತೆ. ಇವ್ರನ್ನ ನೀವು ಯಾವ್ದ್ರಿಂದ ಓದಿದ್ದು? ದುಡ್ಡಲ್ಲಿ. ಎಷ್ಟು ಕೊಡ್ಬೇಕು? 1,75,000 ರೂಪಾಯಿ. ಹಿಡೀರಿ. ಇದರಲ್ಲಿ 3 ಲಕ್ಷ ರೂಪಾಯಿ ಇದೆ. ನನಗೆ ಎಣಿಸೋದಕ್ಕೆ ಟೈಮ್ ಇಲ್ಲ. ನಿಮ್ಮ ದುಡ್ಡನ್ನ ನೀವು ತಗೊಂಡು ಮಿಕ್ಕಿದಿನ ಈ ಆಫೀಸಿಗೆ ತಂದು ಕೊಡಿ. ನೀನ್ ಯಾರಪ್ಪ ಇವ್ರ ಹಣ ತೀರ್ಸಕ್ಕೆ? ಇವ್ರ ಅನ್ನ ತಿಂತಿದ್ದೀನಿ, ಋಣ ತೀರಿಸ್ತಾ ಇದ್ದೀನಿ. ಒಳ್ಳೆ ಸಮಯಕ್ಕೆ ಬಂದು ನನ್ನ ಮರ್ಯಾದೆ ಕಾಪಾಡ್ಬಿಟ್ಟಪ್ಪ. ನಿನ್ನ ಹೆಸರು? ರೂಪಾಯಿ ರಾಜ. ರೂಪಾಯಿ ರಾಜನ ಹೊಸಿ ನಿಮ್ ಪಾದಕ್ಕೆ ಬ್ರೇಕ್ ಹಾಕ್ಬೇಕ. ರೂಪಾಯಿ ರಾಜ, ನೀವೇನ ರೂಪಾಯಿ ರಾಜ? ಎಸ್. ಏನು ಸ್ವಾಮಿ, ಎಷ್ಟು ಸಿಂಪಲ್ ಆಗಿ ದರ್ಶನ ಕೊಟ್ಬಿಟ್ರಿ. ಎಂತ ಮಾನ್ ಬಾವ್ರು ನೀವು. ನಿಮ್ಮ ನೋಡಕ್ಕೆ ಅಂತ ನಿಮ್ಮ ಮನೆ ಬಾಕ್ಲಲ್ಲಿ 3 ದಿನ ಕ್ಯೂ ನಿಂತ್ಕೊಂಡಿದ್ದೆ. ಅದು ಕೀವಲ್ಲ, ಕ್ಯೂ ಕ್ಯೂ. ಡೋಂಟ್ ವರಿ, ಈ ಕಾರ್ಡ್ ಕೊಟ್ಟಿದ್ದೀನಲ್ಲ, ಇದನ್ನ ಅವ್ರಿಗೆ ತೋರಿಸಿ ಒಳಗಡೆ ಬಿಡ್ತಾರೆ. ಶಿವ ಶಿವ ಶಿರೋಮಣಿ ಅಣ್ಣವ್ರೆ ತಗಲಾಕಂಟು.